ಮಗು ಹೇಗೆ ಬದುಕಬೇಕು, ಹೇಗೆ ಸ್ಪಂದನೆ ಮಾಡಬೇಕು, ಹೇಗೆ ವ್ಯವಹಾರ ಮಾಡಬೇಕು, ಇದು ಎಲ್ಲ ಒಂದು ಮಾಧ್ಯಮದ ಮೂಲಕ ಇದು ಬರೀಲಿಕ್ಕೆ ಕಲೀಲಿಕ್ಕೆ ಸಾಧ್ಯ ಇಲ್ಲ. ಮಗು ಏನು ಮಾಡ್ತದೆ ಅಂದರೆ ಶಾಲೆಯಲ್ಲಿ ತುಂಟತನ ಮಾಡ್ತದೆ, ತಂದೆ ಶಿಕ್ಷಕರ ಜೊತೆ ನಡೆಸ್ಕೊಳ್ತದೆ, ಎಲ್ಲ ಆಟ ಆಡ್ತದೆ, ಹಾಡ್ತದೆ, ಕುಣಿತದೆ. ಇದು ಬಾಲ್ಯದಲ್ಲಿ ಅತ್ಯಂತ ಅಗತ್ಯವಾದಂಥ ಒಂದು ಪ್ರಕ್ರಿಯೆ. ಅದರಿಂದಾಗಿ ಮಕ್ಕಳು ಬಹಳ ಸೋತಿದ್ದಾರೆ. ಯಾಕೆ ಸೋತಿದ್ದಾರೆ ಅಂತಂದರೆ ಮನೆಯ 4 ಗೋಡೆಯ ಒಳಗೆ ಕೂತ್ಕೊಂಡು ನೀನು ಅದು ಮಾಡಬೇಡ, ಇದು ಮಾಡಬೇಡ, ಕ್ರಿಕೆಟ್ ಆಡಬೇಡ, ಟಿ ವಿ ಹೊಡಿಬೇಡ ಅಂತ ಹೇಳೋದು, ಹೊರಗೆ ಹೋಗಿ ಮಕ್ಕಳ ಜೊತೆ ಬೆರೀಲಿಕ್ಕಿಲ್ಲ, ಅಂಗಳ ಬಿಟ್ಟು ಹೊರಗೆ ಹೋಗ್ಲಿಕ್ಕಿಲ್ಲ ನಿನಗೆ, ಈ ಥರದ ಒಂದು ಒತ್ತಡವನ್ನು ತಂದೆ ತಾಯಿಗಳು ಹಾಕಿದ ಪರಿಣಾಮವಾಗಿ 40% ಮಕ್ಕಳಲ್ಲಿ ಸಮಸ್ಯೆ ಬಂದಿದೆ. ಸಮಸ್ಯೆ ಬಂದದ್ದು ತುಂಬ ರಿಪೋರ್ಟ್ ನನ್ನ ಹತ್ರ ಇದೆ. ನಮ್ಮ ಶಿಕ್ಷಕರು ಮತ್ತು ನಮ್ಮ ಇವರು ಈಗ ಅದನ್ನು ಮಾಡ್ತಾ ಇದ್ದಾರೆ. ಎಲ್ಲಿವರೆಗೆ ಅಂದರೆ ಈ ಮಾಧ್ಯಮವನ್ನು ಬೇರೆ ಬೇರೆ ಇದನ್ನು ಸೃಷ್ಟಿ ಮಾಡಿ, ಇನ್ಸ್ಟಾಗ್ರಾಮ್ ಇನ್ನೊಂದು ಮಾಡಿ ಮಕ್ಕಳು ತಪ್ಪು ದಾರಿಗೆ ಹೋಗಿದ್ದಾರೆ. ದಯವಿಟ್ಟು ತಂದೆ ತಾಯಿಗಳು ಮಕ್ಕಳನ್ನು ಬಿಟ್ಟು ಕೆಲಸಕ್ಕೆ ಹೋಗ್ತಾರೆ, ಬ್ಯಾಂಕಿಗೆ ಹೋಗ್ತಾರೆ, ವ್ಯವಹಾರಕ್ಕೆ ಹೋಗ್ತಾರೆ, ತಂದೆ ಮನೆಯಲ್ಲಿ ಅವರಿಗೆ ಖಾಲಿ ಒಂದು ಮೊಬೈಲ್ ಅಥವಾ ಇದನ್ನು ಕೊಟ್ಟಿದ್ದಾರೆ. ಅದು ಎಲ್ಲಾದರೂ 10-15% ಒಳ್ಳೆಯ ಇದಾಗಿದೆ, ಉಳಿದದ್ದೆಲ್ಲ ದುರ್ವ್ಯಯ ಹಾಳಾಗಿದೆ. ಅದಕ್ಕೋಸ್ಕರ ಇನ್ನೂ ಕಾಯದೆ ನಾನು ಹೇಳ್ತೇನೆ, ಈ ಕೊರೋನಾ ರೋಗದ ಮೇಲೆ ಕೆಳಗೆ ಅದು ನಮ್ಮ ಕೈಯಲ್ಲಿಲ್ಲ, ಹೇಗೆ ಬರ್ತದೆ ಅನ್ನತಕ್ಕಂಥದ್ದು ಅದು ಸ್ಪೆಕ್ಯುಲೇಷನ್ ಮಾತ್ರ. ಏನು ಬಂದರೂ ಕೂಡ ಮುನ್ನೆಚ್ಚರಿಕೆ ಕ್ರಮವನ್ನು ಇಟ್ಟುಕೊಂಡು ಶಾಲೆಯಿಂದ ಮಕ್ಕಳನ್ನು ದೂರ ಮಾಡಬೇಡಿ. ಕೇವಲ ಈ ಭಯದಿಂದ ಮಕ್ಕಳಿಗೆ ಬರ್ತದೆ. ನಾವು ಮಕ್ಕಳು ಎಂತ ಸರ್, ಮೊದಲನೇ ಅಲೆ ಬಂದಾಗ ಒಂದು ಹೆತ್ತವರ ಒಂದು ಪ್ರತಿಕ್ರಿಯೆ ಮಾಧ್ಯಮಗಳ ಮೂಲಕ ನೀವು ಓಪನ್ ಮಾಡಿದ್ರೆ ಮಕ್ಕಳನ್ನು ಕಳಿಸ್ಕೊಡುದಿಲ್ಲ ಬಂದಿದ್ರೆ ನಿಮ್ಗೆ ಗೊತ್ತಿದೆ, ಏನೆಲ್ಲ ಅತಿಯಾಗಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ಆಗಲಿ, ಅದು ಅನುಭವದ ಕೊರತೆ ಇದರಿಂದ. ಆದರೆ ಅದೆಲ್ಲ ನಿವಾರಣೆಯಾಗಿ ನಾನು ಹೇಳ್ತೇನೆ, ದಯವಿಟ್ಟು ಮಕ್ಕಳನ್ನು ಫ್ರೀಯಾಗಿ ಶಾಲೆಗೆ ಬರಲಿಕ್ಕೆ ಬಿಡಿ. ರಿಸ್ಟ್ರಿಕ್ಷನ್ ಸಾಕು. ಶಾಲೆಯಲ್ಲಿ ಶಿಕ್ಷಕರು ಕೂಡ ಬೋರ್ ಆಗಿದೆ. ನಾನು ಹೇಳ್ತೇನೆ ಸರ್, ಮಕ್ಕಳಿಲ್ಲದ ಶಾಲೆ ಸ್ಮಶಾನ. ಮಕ್ಕಳು ಬಂದಲ್ಲಿ ಕುಣಿತಾ ಇದ್ರೆ, ಆಡ್ತಾ ಇದ್ರೆ, ಬೊಬ್ಬೆ ಹಾಕ್ತಾ ಇದ್ರೆ, ಹೊಡ್ಕೊಂಡಿದ್ರೆ ಶಾಲೆ.